ನಮ್ಮ ಕುಡ್ಲ ವಾಹಿನಿಯು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ಆ ಪ್ರಯುಕ್ತ ಚೌತಿ ಹಬ್ಬದ ದಿನವಾದ ಇಂದು ಮಂಗಳೂರಿನ ಶರೌ ಶ್ರೀ ಶರವೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. 1999ರಲ್ಲಿ ಶರೌ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸುವುದರೊಂದಿಗೆ ನಮ್ಮ ಕುಡ್ಲ ತುಳುಸುದ್ದಿ ವಾಹಿನಿ ಪ್ರಾರಂಭವಾಗಿದ್ದು, ಅಂದಿನಿಂದ ಪ್ರತಿ ವರ್ಷ ಚೌತಿ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ವಾಹಿನಿ ವತಿಯಿಂದ ವಿಶೇಷ ಪೂಜೆ ನಡೆಸಲಾಗ್ತಾ ಇದೆ. 24 ವರ್ಷ ಕಳೆದು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಇಂದು ವಿಶೇಷ ಪೂಜೆ ನೆರವೇರಿತು. ಕ್ಷೇತ್ರದ ಆಡಳಿತ ಮುಕ್ತೇಸರ ಹಾಗೂ ಪ್ರಧಾನ ಪೂಜೆ ನೆರವೇರಿಸುವ ಶರೌ ರಾಘವೇಂದ್ರ ಶಾಸ್ತ್ರಿ ಅವರು ನಮ್ಮ ಕುಡ್ಲದ ಪರವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಮಹಾಗಣಪತಿ ದೇವರಿಗೆ ಪೂಜೆ ಸಲ್ಲಿಸಿ ವಾಹಿನಿಯ ಸೇವೆಯನ್ನ ಅರ್ಪಣೆ ಮಾಡಿ ಪ್ರಸಾದ ವಿತರಿಸಿದರು. ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕರಾದ ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ನೀಲಾಕ್ಷ ಬಿ ಕರ್ಕೇರ, ಸಂತೋಷ್ ಬಿ ಕರ್ಕೇರ ಮತ್ತು ಕುಟುಂಬದ ಸದಸ್ಯರು, ನಮ್ಮ ಕುಡ್ಲಾದ ಕಾರ್ಯಕ್ರಮ ನಿರ್ವಾಹಕ ಕದ್ರಿ ನವನೀತ ಶೆಟ್ಟಿ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಪ್ರೊಫೆಸರ್ ಎಸ್ ಕೋಟ್ಯನ್, ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಶರೌ ರಾಘವೇಂದ್ರ ಶಾಸ್ತ್ರಿ ಅವರು ಆಶೀರ್ವಾದ ಮಾಡಿ ನಮ್ಮ ಕುಡ್ಲ ವಾಹಿನಿಯ ಬೆಳ್ಳಿ ಹಬ್ಬ ವರ್ಷಾಚರಣೆಗೆ ಶುಭ ಹಾರೈಸಿದರು. ಚೌತಿ ಹಬ್ಬದ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಡೆಯುವ 5,001 ತೆಂಗಿನಕಾಯಿ ಪಲ್ಲ ಪೂಜೆ ಮತ್ತು ವಿಶೇಷ ಆರಾಧನೆ ಇತ್ಯಾದಿ ಕಾರ್ಯಕ್ರಮಗಳ ಮಾಹಿತಿ ನೀಡಿದರು. ಮಹಾಗಣಪತಿ ದೇವಸ್ಥಾನ ಸಾಧಾರಣ 100 ವರ್ಷದ ಪಿರಪ ಆತಿನ ದೇವಸ್ಥಾನ. ಸ್ಕಂದ ಪುರಾಣ ದೇವಸ್ಥಾನ, ಸ್ಕಂದ ಪುರಾಣದ ಪಣ್ಪೇರು ಅವು ಸಹ್ಯಾದ್ರಿ ಕಂಡಡು ಬರ್ಪುಂಡು ಇಂದೆತ ಸ್ಥಳ ಪುರಾಣದ ಈ ಇಂದೆತ ದೇವಸ್ಥಾನದ ಹಿಸ್ಟ್ರಿ 19ನೇ ಶತಮಾನದ ಆದಿಭಾಗಡನಾಗ ಸುರತ ಭಾಗಡ ಮಹಾಗಣಪತಿ ದೇವರನ್ನ ಈ ಊರುನು ವೀರಬಾಹು ಪನ್ಪಿನ ರಾಜ ಆಳೊಂದಿತ್ತಗೆ ಆನೆಗೆ ಕದ್ರಿನ ಸ್ವರ್ಣ ಕದಳಿಯವನ ಬಂದ ಒಂದು ಗುಪ್ತ ಕದಳಿಯವನ ಅಂತ ಪನೋದಿತ್ತಾರೆ. ಮಾತ ಇಡೀ ಕಾಡು ತುಂಬೊಂದು ಈಶ್ವರ ಸ್ಥಾನ. ಈ ಜಾಗಡೆ ಅಪಗ ಭಾರದ್ವಾಜ ಮನಿಕೊಳ್ಳ ಶಿಷ್ಯರನ್ನ ಆಶ್ರಮ ಮಾತ ಇತ್ತಂಡದ್ದು ಐಟು ಪಣ್ಪುಂಡು. ಆ ಕಾಲಡು ಈ ಕಾಡು ಪ್ರಾಣಿನ ಉಪದ್ರ ಜಾಸ್ತಿ ಆದ ಕೈದಲ್ಲಿತ್ತಿನ ಮಾತು ಪ್ರಜೆಗಳಿಗೆ ಉಪದ್ರ ಕೊಟ್ಟಾಗ ಆಕಳು ಮಾತ ಪೋದು ರಾಜಡ ಭಿನ್ನಣೆ ಮಲ್ತೊಂದರಿಗೆ ಎಂಕ್ಲೇನ ಕಾಡು ಪ್ರಾಣಿ ರಕ್ಷಣೆ ಮಲ್ಪಲ ಅಂತ ಅಂಚೆ ದೇವೆ ಆಯ್ ವೀರಬಾಹು ಮಾಲಜ ಕದರಿ ದೇವರಿಗೆ ನಮಸ್ಕಾರ ಮಲ್ತು ನೆಟ್ಟೆ ಬೇಟಾಡೊಂದು ಬರ್ಪೆ ಬನ್ನಾಗ ಈ ಜಾಗಡ ಒಂದು ಪೆತ್ತ ಬಕ್ಕ ಪುಲಿನ ತುಪ್ಪೆ ತನ್ನ ಪೆತ್ತನ ಪಿಲಿ ತಿಂದಿಂಡ ಅಂದ್ಬಿಟ್ಟು ಬಾಣ ಬುಡಿಯಾಗೆ ಆ ಬಾಣ ಪೋದು ಆ ಪೆತ್ತಗದಾಗ ಪೆತ್ತ ತೈತನು ಗೋ ಹತ್ಯೆ ಅದಕ್ಕೆ ಭಾರಿ ಬೇಜಾರಂಡು ಇದ್ದು ಎನ್ನಡ ಮಲ್ಲ ತಪ್ಪಂಡು ದಾನೆ ಅಂತಂಡು ಇನ್ನೂ ಮಲ್ಪನಾಗ ಆಶ್ರಮದ ಉಜ್ಜಿಂಡು ಬದುಕೇಂಡಿಗೆ ಇನ್ನೂ ಇಂಚ ತಪ್ಪಂಡು ಅಕು ಬಂಡೀರಿ ಈ ಆಶ್ರಮದ ಸುತ್ತ ಇಪ್ಪುನ ಪ್ರಾಣಿಲು
ಏರಿಯೆಲ್ಲ ಉಪದ್ರ ಬರುದು ಅವು ಒಟ್ಟಿಗೆ ಇತ್ತು ನಾವು ಒಂದು ಮಲ್ಪರತ್ತು ಅಂಡ ಇನ್ನದ್ದೇ ತಪ್ಪಾತಂಡ ಅಂಡ ಬೋಡು ಮಲ್ತಿನ ತಪ್ಪಾತು ಈ ಗೋಮಾತೆಯನ್ನು ರಕ್ಷಣೆ ಮಲ್ಪರ ಪ್ರಯತ್ನ ಮಲ್ತದ ಆ ಪ್ರಯುಕ್ತ ಅವು ಆಕಸ್ಮಿಕ ಆತಿನ ಅಂಡ ಈ ಈ ಜಾಗ ಪರಶುರಾಮ ಶೆಟ್ಟಿ ಶಿವತಾಣ ಐದಾರು ಒಂದು ಈಶ್ವರ ದೇವಸ್ಥಾನ ಪ್ರತಿಷ್ಠೆ ಮಲ್ಪಲ ಅಂತ ಬಂತು.